ಬಂಟ್ವಾಳ ತಾಲೂಕಿನ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ನಡೆದ ಭೀಕರ ಘಟನೆಯಲ್ಲಿ ಕಕ್ಕೆ ಪದವಿನ 25ರ ಹರೆಯದ ಲಾವಣ್ಯ ಎಂಬಾಕೆಯನ್ನ ಮಚ್ಚಿನಿಂದ ಹತ್ಯೆ ಮಾಡಿ ಪರಾರಿಯಾಗಿದ್ದ ಬೆಳ್ತಂಗಡಿ ತಾಲೂಕಿನ ಒಡಿಲ್ನಾಳ ನಿವಾಸಿ ಚೇತನ್ ಎಂಬಾತನನ್ನ ಬಂಟ್ವಾಳ ಪೊಲೀಸರು ಬಂಧಿಸಿರುವ ಮಾಹಿತಿ ಲಭ್ಯವಾಗಿದೆ. ಆರೋಪಿಯ ಪತ್ತೆಗಾಗಿ ವಿಶೇಷ ತಂಡಗಳನ್ನು ರಚಿಸಿದ್ದ ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ. ಬಂಧನಕ್ಕೆ ಸಂಬಂಧಿಸಿದ ಅಧಿಕೃತ ಮಾಹಿತಿ ಹಾಗೂ ಪೊಲೀಸರು ಯಾವ ಸ್ಥಳದಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದರು ಎಂಬ ಸಂಪೂರ್ಣ ವಿವರವನ್ನ ಇನ್ನಷ್ಟೇ ಪ್ರಕಟಿಸುವ ನಿರೀಕ್ಷೆ ಇದೆ. ಹೆಚ್ಚಿನ ಮಾಹಿತಿ ಲಭ್ಯವಾದ ತಕ್ಷಣ ಪ್ರಕಟಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಲಾವಣ್ಯ ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸಂಜೆ ಸುಮಾರು 5:30ರ ವೇಳೆಗೆ ಕೆಲಸ ಮುಗಿಸಿ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದ ಲಾವಣ್ಯ ಕಕ್ಕೆಪದವು ಕಡೆಗೆ ತೆರಳಲು ಬಸ್ ಹತ್ತಿದ್ರು. ಈ ವೇಳೆ ಅಲ್ಲಿಗೆ ಬಂದಿದ್ದ ಆರೋಪಿ ಆಕೆಯನ್ನ ಕೊಚ್ಚಿ ಪರಾರಿಯಾಗಿದ್ದ. ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ಒಂದು ಭೀಕರ ಹತ್ಯೆ ನಡೆದದ್ದು. ಚೇತನ್ ಎಂಬಾತ ಅಂದ್ರೆ ಒಡಿಲ್ನಾಳ ನಿವಾಸಿ ಈಗಾಗಲೇ ಇವನನ್ನು ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗಿದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬಂಟ್ವಾಳದ ಪ್ರತಿನಿಧಿ ಕಿಶೋರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಬಿಸಿ ರೋಡಿನಲ್ಲಿ ನಿನ್ನೆ ಒಂದು ಭೀಕರ ಘಟನೆ ನಡೆದಿರುವಂತದ್ದು ಸರ್. ಈಗಾಗಲೇ ಎಲ್ಲ ಇದು ಕಾರ್ಯಪ್ರವೃತ್ತರಾದ ಪೊಲೀಸರು ಈಗ ಆರೋಪಿಯನ್ನ ಬಂಧಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಸರ್. ಆರೋಪಿಯನ್ನ ಎಲ್ಲಿ ಬಂಧಿಸಿದ್ದು, ಏನ್ ಕತೆ ಅಂತ ಹೇಳಿ ಸರ್. ರಮ್ಯಾ, ಈಗಾಗಲೇ ಬಂಧಿಸಿರುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಆತನನ್ನು ಮಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಬಂಧಿಸಿ ಕರೆತರ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸದ್ಯದಲ್ಲಿ ಲಭ್ಯವಾಗಿರುವಂತದ್ದು. ರಮ್ಯಾ, ನಿನ್ನೆ ನಿಮ್ಗೆ ಗೊತ್ತಿರುವಂತೆ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸುಮಾರು 5:30 ಗಂಟೆಗೆ ಆತ ಮಚ್ಚಿನಿಂದ ಬರ್ಬರವಾಗಿ ಅಟ್ಟಾಡಿಸಿಕೊಂಡು ಹತ್ಯೆಯನ್ನು ಮಾಡಿರುವಂತದ್ದು. ಆ ಬಳಿಕ ಆತ ಅಲ್ಲಿಂದ ಪರಾರಿಯಾಗಿರುವಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ಕಾರಿನ ಮೂಲಕ ಆತ ಪರಾರಿಯಾಗಿದ್ದ, ಮಂಗಳೂರು ಕಡೆಗೆ ಹೋಗಿದ್ದ ಎನ್ನುವ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿತ್ತು. ಮತ್ತೆ ಆ ಒಂದು ಬಸ್ ನಿಲ್ದಾಣದ ಬಳಿ ಇದ್ದಂತ ಸಿಸಿ ಕ್ಯಾಮೆರಾದ ಕೆಲವು ಫೂಟೇಜ್ಗಳನ್ನು ಆಧರಿಸಿ ಅವರು ಈತನ ಕಾರ್ಯಾಚರಣೆಗೆ ಮುಂದಾಗಿದ್ರು. ಆ ಬಳಿಕ ಆತ ಇವತ್ತು ಬೆಳಿಗ್ಗೆ ಆತನನ್ನು ಬಂಧಿಸಿರುವಂತವ್ರು. ರಾತ್ರಿ ಇಡೀ ಆತನ ಹಿಂದೆ ಪೊಲೀಸರು ಬಿದ್ದಿದ್ರು. ಆದ್ರೆ ಸಿಕ್ಕಿರ್ಲಿಲ್ಲ. ಆಲ್ಟೋ ಕಾರು ಮತ್ತು ಆತನ ಮೊಬೈಲ್, ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಆತನ ಮೊಬೈಲ್ ಇಲ್ಲಿ ಬ್ಯಾಗ್ ಅಲ್ಲಿ ಇತ್ತು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಯಾಕೆಂತಂದ್ರೆ ಮೊಬೈಲ್ ಬಿಟ್ಟು ಹೋಗಿದ್ದ, ಹಾಗಾಗಿ ಸ್ವಲ್ಪ ಪೊಲೀಸರಿಗೆ ಆತನ ಪತ್ತೆಗೆ ಸ್ವಲ್ಪ ವಿಳಂಬವಾಯಿತು ಅನ್ನೋಂಥದ್ದು ಕೂಡ ಹೇಳಲಾಗ್ತಿದೆ. ಆತ ಓಡುವಾಗ ಬ್ಯಾಗ್ ಮತ್ತು ಮೊಬೈಲ್ ಇಲ್ಲಿ ಬಿಟ್ಟು ಹೋಗಿದ್ದ ಅಂತ ಎನ್ನುವ ಮಾಹಿತಿ ಕೂಡ. ಆದ್ರೂ ಪೊಲೀಸರು ವಿಶೇಷ ಪ್ರಯತ್ನ ಅಂತ ಹೇಳಿದ್ರೆ ಎಸ್ ನಿನ್ನೆ ಅಲ್ಲಿ ಸ್ಪಾಟ್ ಅನ್ನು ಹೇಳಿರುವಂತದ್ದು, ವಿಶೇಷ ತಂಡವನ್ನು ರಚನೆ ಮಾಡಿದ್ದೇವೆ ಈತನ ಬಂಧನಕ್ಕಾಗಿ ಅಂತೇಳಿ ಕೂಡಲೇ ಬಂಧಿಸುವ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಅದೇ ರೀತಿ ಇವತ್ತು ಬೆಳಿಗ್ಗೆ ಸುಮಾರು 9:30 ಗಂಟೆ ವೇಳೆಗೆ, ಅಂದಾಜು 9:30 ಗಂಟೆ ವೇಳೆ ಆತನನ್ನು ಮಂಗಳೂರಿನಲ್ಲಿ ಸಿಟಿ ಲಿಮಿಟ್ಸ್ ನಲ್ಲಿ ಬಂಧಿಸಿರುವಂತದ್ದು. ಬಂಧಿಸಿರೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ರಮ್ಯಾ, ಓಕೆ ಸರ್, ನಿನ್ನೆ ಅಂತ ಹೇಳಿದ್ರೆ ನಿನ್ನೆ ಒನ್ ಸೈಡೆಡ್ ಲವ್ ಅಂದ್ರೆ ಏಕಪಕ್ಷೀಯವಾಗಿ ಲವ್ ಅನ್ನುವ ವಿಚಾರವಾಗಿ ಇವರು ಕೊಲೆ ಮಾಡಿದ್ದಾರೆ, ಹತ್ಯೆ ಮಾಡಿದ್ದಾರೆ ಅಂತ ಹೇಳಿತ್ತು. ಸೊ ಈಗ ನಿಖರ ಕಾರಣ ಏನು ಎಂಬುದು ತಿಳಿದಿದೆಯಾ ಅಂತ ಹೇಳಿ. ರಮ್ಯಾ, ಅದು ಪೊಲೀಸರು ನೀಡಿರುವಂತ ಮಾಹಿತಿ ಏಕಮುಖ ಪ್ರೇಮವೇ ಈ ಒಂದು ಘಟನೆಗೆ ಕಾರಣವಾಗಿರಬಹುದು ಎನ್ನುವುದು ಅವರ ಪ್ರಾಥಮಿಕ ಮಾಹಿತಿಯನ್ನು ನೀಡಿರುವಂತದ್ದು. ಅಂತ ಹೇಳಿದ್ರೆ ಅವರ ಸಂಬಂಧಿಕರು ಅಥವಾ ಕುಟುಂಬ ಮೂಲಗಳಿಂದ ಬಂದ ಮಾಹಿತಿಯನ್ನು ಅವರು ನೀಡಿರಬಹುದು. ಆದ್ರೆ ಆತ ಆ ಹುಡುಗಿಯ ಸಂಬಂಧಿ ಇನ್ನೋರ್ವ ತಮ್ಮ ಎಂಬ ಆತ ನಿನ್ನೆ ಇನ್ನೊಂದು ಮಾಹಿತಿಯನ್ನು ಲೈವ್ ಕೊಟ್ಟಿರುವಂತದ್ದು. ಆತ ಏನು ಈ ಚೇತನ್ ಮತ್ತು ಲಾವಣ್ಯ ಅವರಿಗೆ ಈ ಹಿಂದೆ ಪ್ರೇಮ ಇತ್ತು 4 ವರ್ಷಗಳ ಹಿಂದೆ, ಅದು ಮತ್ತೆ ಡ್ರಾಪ್ ಆಗಿತ್ತು ಎನ್ನುವ ಮಾಹಿತಿಯನ್ನು ಕೂಡ ಆತ ಒಂದು ಟಿವಿ ಸಂದರ್ಶನಕ್ಕೆ ನೀಡ್ತಾನೆ. ಹಾಗಾಗಿ ಈಗ ಈ ಎಲ್ಲ ವಿಚಾರಗಳನ್ನು ಕೂಡ ಪೊಲೀಸರು ಈತನ ಬಂಧನ ಈಗ ಆಗಿದೆ. ಏನು ವಿಚಾರ, ಯಾಕಾಗಿ ಆತ ಕೊಲೆ ಮಾಡಿದ್ದಾನೆ, ಏಕಮುಖ ಪ್ರೀತಿಯ ಅಥವಾ ನಿಜವಾಗಿ ಅವರ ನಡುವೆ ಏನಿತ್ತು ಎನ್ನುವುದು ಎಲ್ಲ ವಿಚಾರವನ್ನು ಕೂಡ ಬಯಲು ಮಾಡುವಂತ ಪೊಲೀಸರು ಬಯಲು ಮಾಡಬೇಕಾಗಿದೆ. ತನಿಖೆಯ ನಂತರ ಅದು ಬಯಲಾಗುವಂತ ಸಾಧ್ಯತೆಗಳು ಇರುವಂತದ್ದು. ರಮ್ಯಾ, ಇನ್ನು ಈ ವಿಚಾರವಾಗಿ ಅಂದ್ರೆ ಮನೆಯವರ ಒಂದು ದುಃಖದ ಒಂದು ವಾತಾವರಣ ಸೃಷ್ಟಿಯಾಗಿರುವಂತದ್ದು, ಅಂದ್ರೆ ಮನೆಯವರ ಸ್ಥಿತಿ ಹೇಗಿದೆ ಅಂತ ಹೇಳಿ ಏನಾದ್ರೂ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಿ ಅವರಿಂದ?
ರಮ್ಯಾ ಅಂದ್ರೆ ಈಗ ಏನು ಲಾವಣ್ಯ ಅವರ ಕೊಲೆಯಾದ ಕೂಡಲೇ ಅವನನ್ನು ಬಂಟ್ವಾಳ ಏನು ಸರ್ಕಾರಿ ಆಸ್ಪತ್ರೆಗೆ ಸವಾಗರಕ್ಕೆ ಮರಣೋತ್ತರ ಪರೀಕ್ಷೆಗೆ ಹಾಕಿಕೊಂಡು ಹೋಗಿತ್ತು. ಆದ್ರೆ ಅಲ್ಲಿಂದ ಮತ್ತೆ ಶಿಫ್ಟ್ ಮಾಡಿ ಮಂಗಳೂರು ದೇರ್ಲಕಟ್ಟೆ ಹಾಸ್ಪಿಟಲ್ ಅಲ್ಲಿ ಇವತ್ತು ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಏನು ಮನೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡುವಂತ ಒಂದು ಅವರ ಎಲ್ಲ ಸಂಸ್ಕಾರಗಳು ಮಾಡುವಂತದ್ದಿದೆ. ಹಾಗಾಗಿ ಈವರೆಗೆ ಅಂದ್ರೆ ಬೇರೆ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯವಾಗಿಲ್ಲ. ಮನೆಗೆ ಅಂದ್ರೆ ಮನೆಯವರಿಗೆ ಗೊತ್ತಿದ್ರು ಕೂಡ ಮನೆಯಲ್ಲಿ ಯಾರು ಕೂಡ ಅಂದ್ರೆ ಮನೆಯವರು ಬಿಟ್ಟರೆ ಬೇರೆ ಯಾರು ಕೂಡ ಅಲ್ಲಿ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಈಗ ಈ ಮರಣೋತ್ತರ ಪರೀಕ್ಷೆ ಇದರಲ್ಲಿ ಇರುವುದರಿಂದ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ರಮ್ಯಾ. ಓಕೆ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಸಿ ರೋಡಿನಲ್ಲಿ ಕೊಲೆಗೈದು ಆರೋಪಿ ಪರಾರಿಯಾಗಿದ್ದಾನೆ, ಅಂದ್ರೆ ಆಲ್ಟೋ ಕಾರ್ನಲ್ಲಿ ಪರಾರಿಯಾಗಿರುವಂತದ್ದು. ತುಂಬಾ ಅಂದ್ರೆ ಕಾರ್ಯಪ್ರವೃತ್ತರಾದ ಪೊಲೀಸರು ಆರೋಪಿಗಾಗಿ ತುಂಬಾನೇ ಅಂದ್ರೆ ತನಿಖೆಗಳನ್ನ ಮುಂದುವರಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಆರೋಪಿಯ ಇದೀಗ ಬಂಧನ ಆಗಿದೆ. ಆ ಬಂಧನಕ್ಕೆ ಯಾವ ರೀತಿಯ ಇನ್ನು ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.